ಬಿಸಿ ರೋಡಿನಲ್ಲಿ ಹಾವಿನ ಸಾವಿನ ನೆಪದಲ್ಲಿ ಹಣ ಸಂಗ್ರಹ ಯತ್ನ. ಅನುಮಾನಗೊಂಡ ಸಾರ್ವಜನಿಕರು സ്ഥല ತೆರವುಗೊಳಿಸಿದ ಪೊಲೀಸರು. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಬಂಟ್ವಾಳ ತಾಲೂಕಿನ ಬಿಸಿರೋಡು ಸರ್ಕಲ್ ಸಮೀಪ ರಸ್ತೆ ಬದಿಯಲ್ಲಿ ಮೃತಪಟ್ಟ ಹಾವಿನ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲು 5 ಅಪರಿಚಿತರು ಮುಂದಾಗಿದ್ದರೆಂಬ ಘಟನೆ ಸೋಮವಾರ ಗಮನ ಸೆಳೆಯಿತು. ಘಟನೆಯು ಸ್ಥಳೀಯರಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ತಮ್ಮನ್ನು ಮೂಡುಶೆಡ್ಡೆ ನಿವಾಸಿಗಳು ಎಂದು ಪರಿಚಯಿಸಿಕೊಂಡಿದ್ದ ಕೆಲವರು ಜೆಸಿಬಿ ಕಾಮಗಾರಿ ವೇಳೆ ಹಾವು ಸಾವನ್ನಪ್ಪಿದೆ ಎಂದು ಹೇಳಿಕೊಂಡು ಬಿಳಿ ಬಟ್ಟೆಯಲ್ಲಿ ಹಾವನ್ನು ಇರಿಸಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುತ್ತಿದ್ದರು ಎನ್ನಲಾಗಿದೆ. ಹಾವಿನ ಅಂತ್ಯಕ್ರಿಯೆಯನ್ನು ಕುಡುಪು ದೇವಸ್ಥಾನದಲ್ಲಿ ನೆರವೇರಿಸಲಾಗುವುದು ಎಂದು ಅವರು ಹೇಳಿಕೊಂಡಿದ್ದಾರೆ. ಆದರೂ ಈ ಮಾಹಿತಿಗೆ ಯಾವುದೇ ಅಧಿಕೃತ ದೃಢೀಕರಣ ಲಭ್ಯವಾಗಿಲ್ಲ. ಆರಂಭದಲ್ಲಿ ಹಾವನ್ನು ಬಿಸಿರೋಡು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ರಸ್ತೆಯಲ್ಲಿ ಇರಿಸಲಾಗಿತ್ತು. ಸಂಚಾರ ಸುರಕ್ಷತೆಯ ದೃಷ್ಟಿಯಿಂದ ಟ್ರಾಫಿಕ್ ಸಿಬ್ಬಂದಿ ಅದನ್ನು ರಸ್ತೆಯಿಂದ ತೆರವುಗೊಳಿಸುವಂತೆ ಸೂಚಿಸಿದ್ದು, ಈ ವೇಳೆ ಕೆಲಕಾಲ ಮಾತಿನ ಚಕಮಕಿ ನಡೆದಿತ್ತೆಂದು ಸ್ಥಳೀಯರು ತಿಳಿಸಿದ್ದಾರೆ. ಬಳಿಕ ಮಾಹಿತಿ ಪಡೆದ ಬಂಟ್ವಾಳ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಬದಿಯಲ್ಲಿದ್ದ ಗುಂಪನ್ನು ಅಲ್ಲಿಂದ ತೆರಳುವಂತೆ ಸೂಚಿಸಿ ಸ್ಥಳವನ್ನು ತೆರವುಗೊಳಿಸಿದರು. ಈ ಘಟನೆಯಲ್ಲಿ ಹಾವು ನಿಜವಾಗಿಯೂ ಅಪಘಾತದಲ್ಲಿ ಸಾವನ್ನಪ್ಪಿತ್ತೆ ಅಥವಾ ಅದರ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲು ಯತ್ನ ನಡೆದಿತ್ತೆ ಎಂಬುದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಸಂಬಂಧಿತ ಅಧಿಕಾರಿಗಳ ಪರಿಶೀಲನೆಯ ಬಳಿಕವೇ ಘಟನೆಯ ನಿಖರ ಸತ್ಯಾಂಶ ತಿಳಿಯಬೇಕಿದೆ. ಸಾರ್ವಜನಿಕರು ಇಂತಹ ಅನುಮಾನಾಸ್ಪದ ಘಟನೆಗಳು ಕಂಡುಬಂದಲ್ಲಿ ವದಂತಿಗಳಿಗೆ ಕಿವಿಗೊಡದೆ ತಕ್ಷಣವೇ ಪೊಲೀಸ್ ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಎಷ್ಟು ಕಲೆಕ್ಷನ್ ಆಯಿತು? ಎಲ್ಲಿಂದ ನೀವೆಲ್ಲಿ ಬಂದದ್ದು? ಎಲ್ಲಿಂದ ಬಂದದ್ದು? ಓಲ್ಬಡ ಹೋಗ್ತೀನಿ ಈಗಲೇ ಓಲ್ಬಡ ಹೋಗ್ತೀನಿ ಓಲ್ಬಡ ಹೋಗ್ತೀನಿ 3 ಸೆಟ್ ಇದೆ. ಅದು ಗಾಡಿ ಸ್ವಲ್ಪ ಏರ್ನ ಜಾಗ ನಿಗಲು ಬೇರೆದಾಗಲ್ಲ ಏನು ಪೂಜಾರಿ ಆಕಳು ಅಲ್ಲ 5 ಪೈಸೆ ಕೊಡ್ತೀರಿ ಅದು ನೀರು ಮಲ್ಕೊಂಡು ನೀರು ಮಲ್ಪಲೆ ಅದೇ ಕಾರ್ ನೀರು ಮಲ್ಕೊಂಡು ಮಲ್ಕೊಂಡು ಎಂಗ್ಲಿಗೆಲ್ಲ ಒಂದು ಗಂಟೆಲ್ಲ ಕೊಡುಕು ಕೊಣಬರ ಹೀರೆ ಕೊಣಬರ ಕೊಣಬರ ಹೀರೆ